ಯಾವುದೇ ಬಂಡಾಯ ಇಲ್ಲ. ಪಕ್ಷವನ್ನ 2,500 ಮತಗಳಿಂದ 75,000 ಮತಗಳವರೆಗೆ ಬೆಳೆಸಿದ್ದೇನೆ. ಮುಂದೆಯೂ ಬಿಜೆಪಿ ಕ್ಷೇತ್ರವನ್ನಾಗಿ ಉಳಿಸಿಕೊಳ್ಳುವ ಕುರಿತಾಗಿ ಹಗಲಿರುಳು ಶ್ರಮಿಸುತ್ತೇನೆ ಎಂದು ಬಿಜೆಪಿಯ ಟಿಕೆಟ್ ವಂಚಿತ ಕಾಪು ಶಾಸಕ ಲಾಲಾಜಿ ಮೆಂಡನ್ ಹೇಳಿದರು. ಸರ್ಕಾರ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿ ಅವರಿಗೆ ಅವಕಾಶ ಕೊಟ್ಟಿದೆ. ರಾಜಕೀಯದಲ್ಲಿ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಒಂದು ಪಕ್ಷ ತೀರ್ಮಾನ ಮಾಡಿದೆ. ನಾವು ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧ. ಆ ಹಿನ್ನೆಲೆಯಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಅವರು ಅವಕಾಶ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಸಹಕಾರ ಸಹಮತ ಇದೆ ಮತ್ತು ನಾವು ಬೆಂಬಲ ಮಾಡ್ತೀವಿ. ನಾನು ಕಳೆದ 3 ಅವಧಿಯಲ್ಲಿ ನಾನು ಶಾಸಕನಾಗಿ ಸೇವೆ ಮಾಡಿದ್ದೇನೆ ಮತ್ತು ನಮ್ಮ ಮೊದಲ ಅವಧಿಯಲ್ಲಿ ನಮಗೆ ಬರೀ 3 ವರ್ಷ ಮಾತ್ರ ಸಿಕ್ಕಿತ್ತು. ಆನಂತರ 2 ಅವಧಿಯಲ್ಲಿ 5 ವರ್ಷ ಸಿಕ್ಕಿತ್ತು. ವಿಧಾನಸಭಾ ಚುನಾವಣೆ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಅಭ್ಯರ್ಥಿ ಗುರುಮೆ ಸುರೇಶ್ ಶೆಟ್ಟಿ ಅವರು ಬುಧವಾರ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಬಳಿಕ ಶಾಸಕ ಲಾಲಾಜಿ ಮೆಂಡನ್ ಅವರ ಮನೆಗೆ ತೆರಳಿ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು. ಅವರೊಂದಿಗಿನ ಮಾತುಕತೆ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಅವರು ನನಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ರು. ಈ ಬಾರಿ ನಾನು ಅವರ ಜೊತೆಗಿದ್ದು ಬಿಜೆಪಿಯನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭ ಕಾಪು ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯ್ಕ್, ಪಕ್ಷದ ಮುಖಂಡರಾದ ಮಟ್ಟ ರತ್ನಾಕರ್ ಹೆಗ್ಡೆ, ಗುತ್ತಿಯಾರ್ ನವೀನ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಸುಧಾಮ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಆಗಲೇ ಹೇಳಿದಾಗೆ ನಮಗೆ ಕಳೆದ ಬಾರಿಯಲ್ಲಿ ಲಾಲಾಜಿ ಮೆಂಡನ್ ಅವರು ಮಾಡಿರ್ತಕ್ಕಂಥ ಕೆಲಸ ನಮಗೆ ಶ್ರೀರಕ್ಷೆ ಅಂತೇಳಿ ನಾನು ಹೇಳಿದ್ದೀನಿ. ಅನಂತರದಲ್ಲಿ ಅವರ ಅಪಾರವಾದ ರಾಜಕೀಯ ಅನುಭವ, ನಾನು ಈ ಪಕ್ಷದಲ್ಲಿ ಸೋಲ್ತೇನನ್ನೋ ಪರಿಸ್ಥಿತಿಯಾಗೂ ಕೂಡ ಅವರು ತನ್ನ ಹೆಗಲನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ. ಅನಂತರ ಎಲ್ಲ ನೋವುಗಳನ್ನು ಅವಮಾನಗಳನ್ನು ಈ ಪಕ್ಷದಲ್ಲಿ ಅವರು ಏನು ಇಲ್ಲದ ಸ್ಥಿತಿಯಲ್ಲಿ ಅವರು ಅನುಭವಿಸಿದ್ದಾರೆ. ಇವತ್ತು ಪಕ್ಷವನ್ನು ಈ ಮಟ್ಟಿಗೆ ತಂದಿರಿಸಬೇಕಾದ್ರೆ ಅದರ ಹಿಂದೆ ಅವರ ತಪನೆ, ಅವರ ತಪಸ್ಸು, ಅವರ ಸಹನೆ